ಮಂಜು, ಏನಾಯ್ತು ಮಗಳೇ? ಏನಾಯ್ತು? ಯಾಕೆ ಹೇಳ್ತಾ ಇದ್ದೀಯ? ಎದ್ದಳು 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 ಎದ್ದಳು. ಏನಾಯ್ತು? ಏನಿಲ್ಲ ಫಾದರ್, ನನಗೆ ಕ್ಯಾನ್ಸರ್ ಬಂದು ಸಾವಿನ ದವಡೆ ತನಕ ಹೋಗಿದ್ದೆ. ಹಾಗೆ ನಾನು ದೇವರ ಹತ್ರ ಬೇಡ್ಕೊಂಡೆ, ಯೇಸುವೆ ನನಗೆ ಈ ಕ್ಯಾನ್ಸರ್ನ ಸೌಖ್ಯ ಪಡಿಸಿದ್ರೆ ನಿನ್ನ ಸುವಾರ್ತೆ ಸಾರ್ತೀನಿ, ಕೊನೆ ಉಸಿರವರೆಗೆ ನಿನಗೆ ಸಾಕ್ಷಿ ಆಗಿರ್ತೀನಿ ಅಂತ. ಅದೇ ರೀತಿಯಲ್ಲಿ ಈಗ ಪ್ರೋ ಲೈಫ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆನೂ ಬರ್ತಾ ಇದ್ದೀನಿ, ಬ್ರದರ್ ಟಿ ಕೆ ಜಾರ್ಜ್ ಜೊತೆನೂ ಹೋಗಿ ಸುವಾರ್ತೆ ಸಾರ್ತಾ ಇದ್ದೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಫಾದರ್. ಹೆಂಗಸರೆಲ್ಲ ಬೈಬಲ್ ಹಿಡ್ಕೊಂಡು ಸುವಾರ್ತೆ ಸಾರಬಾರ್ದು, ಮನೆಯಲ್ಲೇ ಒಂದು ಮೂಲೆಯಲ್ಲಿ ಸೆರಗಾಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕು, ಗಂಡಸರು ಮಾತ್ರ ಬರೀ ಸುವಾರ್ತೆ ಸಾರಬೇಕು ಅಂತ ಹೇಳ್ತಾರೆ ಫಾದರ್. ನಾನೇನು ತಪ್ಪು ಮಾಡಿದೆ? ಸುವಾರ್ತೆ ತಾನೇ ಸಾರ್ತಾ ಇದ್ದೀನಿ. ನೋಡು ಮಗಳೇ, ಜನ ಸಾವಿರಾರು ಮಾತು ಹೇಳ್ತಾ ಇರ್ತಾರೆ. ನಿನಗೆ ಯೇಸು ಸ್ಪರ್ಶವಾಗಿದೆ, ಯೇಸುವಿನ ಅನುಭವವಾಗಿದೆ. ಬೈಬಲ್ ಗ್ರಂಥದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಾಕ್ಯ 17 ಹೇಳ್ತಾರೆ, ಕಟ್ಟ ಕಡೆಯ ದಿನಗಳಲ್ಲಿ ನಾನು ನನ್ನ ಆತ್ಮವನ್ನು ಸುರಿಸುವೆನು, ಅವರ ಕುವರ ಕುವರಿಯರು ಸುವಾರ್ತೆಯನ್ನು ಸಾರುವರು. ತಾಯಿ ಮರಿಯಮ್ಮನವರೇ ಸುವಾರ್ತೆಯನ್ನು ಸಾರಲಿಲ್ವೇ? ಮಗ್ದಲದ ಮರಿಯಳನ್ನು ಯೇಸು ಆಯ್ಕೆ ಮಾಡಲಿಲ್ವೇ? ಹಾಗೂ ಯೇಸುವಿನ ಪುನರುತ್ಥಾನಕ್ಕೆ ಆಕೆ ಸಾಕ್ಷಿಯಾಗಲಿಲ್ವೇ? ಸಮಾರಿಯದ ಮಹಿಳೆ ಸಮಾರಿಯ ಆ ನಾಡಿನಲ್ಲಿ ಸುವಾರ್ತೆಯನ್ನು ಸಾರಲಿಲ್ವೇ? ಅದಕ್ಕಾಗಿ ನೀನು ಕೂಡ ಪವಿತ್ರಾತ್ಮ ಭರಿತಳಾಗಿ ಸುವಾರ್ತೆಯನ್ನು ಸಾರು. ಭಯ ಪಡಬೇಡ, ಲೋಕಾಂತ್ಯದವರೆಗೂ ಯೇಸು ನಿನ್ನೊಡನಿದ್ದಾರೆ ಮಗಳೇ. ಸ್ತುತಿಗಳ ಮಧ್ಯೆ ವಾಸಿಸುವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸನಾದ ಪ್ರಭು ಯೇಸುವೆ. ಎಲ್ಲ ನೋವುಗಳು, ಗಾಯಗಳು, ಕೀರ್ತನೆ 147 ವಾಕ್ಯ 3 ಹೇಳ್ತಾ ಇದೆ, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸಿನವರ ಗಾಯಗಳನ್ನು. ಈ ಮಗಳ ಎಲ್ಲ ಗಾಯಗಳನ್ನು ಕಟ್ಟಿ ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಹೊಸ ಶಕ್ತಿಯನ್ನಾಗಿ ಮಗಳನ್ನು ಎಬ್ಬಿಸು, ಕ್ಷಮಿಸುವ ವರದಿಂದ ತುಂಬಿ ಲೋಕದ ಕಟ್ಟ ಕಡೆಗೂ ಧೈರ್ಯದಿಂದ ಸ್ವಾರ್ಥ ಸಾರಲು, ಅನೇಕ ಆತ್ಮಗಳನ್ನು ರಕ್ಷಿಸಲು, ಜೀವಗಳನ್ನು ಉಳಿಸಲು ಶಕ್ತಿ ಕೊಡು ಯೇಸುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಅಮೇನ್ ಅಮೇನ್. ಫಾದರ್, ನಾನು ಸುವಾರ್ತೆ ಸಾರ್ತೀನಿ ಫಾದರ್. ಆದರೆ ಅವರು ಹೇಳಿದ ಮಾತುಗಳು, ಚುಚ್ಚು ಮಾತುಗಳು, ಮನಸ್ಸಲ್ಲಿ ನೋವು, ಅದು ಹೋಗ್ತಾ ಇಲ್ಲ ಫಾದರ್. ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಸಿಟ್ಟು ಬರುತ್ತೆ, ನೋವು ಬರುತ್ತೆ ಫಾದರ್, ನೋವಾಗುತ್ತೆ ಫಾದರ್. ನೋಡಮ್ಮ, ಯೇಸುವಿಗೆ ಬಿಟ್ಟು ಬಿಟ್ಟಿಲ್ಲ. ಯೇಸು ಏನು ಹೇಳಿದ್ರು? ಈ ಲೋಕದಲ್ಲಿ ನಿಮಗೆ ಶಿಲುಬೆ ಇದೆ, ಕಷ್ಟ ಇದೆ, ನಾನು ಜಯಿಸಿದ್ದೀನಿ. ಕ್ಷಮಿಸುವ ವರ ಯೇಸುವಿನಲ್ಲಿ ಬೇಡು. ಖಂಡಿತವಾಗಿಯೂ ನಿನಗೆ ಕ್ಷಮಿಸುವ ವರ ಕೊಡ್ತಾರೆ, ಸುವಾರ್ತೆಯಲ್ಲಿ ಜಯ ಕೊಡ್ತಾರೆ. ದೇವರ ಆಶೀರ್ವಾದ. ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಶತ್ರುಗಳನ್ನು ಕ್ಷಮಿಸಿಬಿಡಿ, ಆಗ ಪರಲೋಕದ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಪ್ರಾರ್ಥಿಸಿದೆಲ್ಲ ಸಿಕ್ಕಾಯಿತು ಎಂದು ನಂಬಿರಿ, ಅದು ಖಂಡಿತ ಯೇಸು ನೀಡುವರು. ಮಾರ್ಕ 11:24-26. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು ಪ್ರೀತಿಸುವವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಜೊತೆಗಿದ್ದು ಬಗೆದವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ.
ಪ್ರೀತಿಸುವ ಮನ ನೀಡು ಯೇಸುವೇ. ವಂಚಿಸಿ ಮೆರೆದವರ ಬಿದ್ದಾಗ ತುಳಿದವರ, ವಂಚಿಸಿ ಮೆರೆದವರ ಬಿದ್ದಾಗ ತುಳಿದವರ, ಕೀಳಾಗಿ ಕಂಡವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕೀಳಾಗಿ ಕಂಡವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಸಂಶಯ ಪಟ್ಟವರ ನನ್ನ ದೂರ ಬಿಟ್ಟವರ, ಸಂಶಯ ಪಟ್ಟವರ ನನ್ನ ದೂರ ಬಿಟ್ಟವರ, ಪ್ರೀತಿಸಿ ಮರೆತವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಪ್ರೀತಿಸಿ ಮರೆತವರ ಮನಸಾರೆ ಕ್ಷಮಿಸಲು ವರ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ವರ ನೀಡು ಯೇಸುವೇ. ಕ್ಷಮಿಸುವ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು ಪ್ರೀತಿಸೋ ವರ ನೀಡು ಯೇಸುವೇ. ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ನನ್ನ ಹೆಸರು ಮಂಜುಳಾ ಜಾಯ್ ಅಂತ. 2009ರಲ್ಲಿ ನನ್ನ ಗರ್ಭಕೋಶದಲ್ಲಿ ಒಂದು ಗಡ್ಡೆಯಾಗಿ ಅದು ಕ್ಯಾನ್ಸರಿಗೆ ಟರ್ನ್ ಆಗಿತ್ತು. ಫಸ್ಟ್ ಸ್ಟೇಜಿಗೆ ಬರುವಷ್ಟಾಗಿತ್ತು. ನಾನು ತುಂಬ ಹೆದರ್ಕೊಂಡಿದ್ದೆ, ಏಕೆಂದರೆ 2 ಮಕ್ಕಳಿದ್ದಾರೆ. ದೇವರೇ, ನನಗೆ ಈ ಜೀವ ಹೋಗ್ಬಿಟ್ರೆ ಮಕ್ಕಳಿಗೆ ಯಾರಿದ್ದಾರೆ ಅಂತೇಳಿ ತುಂಬ ಹೆದರಿ ನಾನು 10 ಪ್ರೇಯರ್ ಮಾಡಿದೆ. ಅದೇ ದಿನ ಫಾದರ್ ಫ್ರಾಂಕ್ಲಿನ್, ಬ್ರದರ್ TK ಜಾರ್ಜ್ ಬಂದು ಪ್ರಾರ್ಥಿಸಿದರು. ಫಾದರ್ ಫ್ರಾಂಕ್ಲಿನ್ ನನಗೆ ಕನ್ಫೆಷನ್ ಕೊಟ್ಟರು. ನಾನು ಬಲಿಪೂಜೆಯಲ್ಲಿ ಭಾಗವಹಿಸಿ ಮಾರನೇ ದಿನ ಹೋಗಿ ಅಡ್ಮಿಟ್ ಆದೆ. ಸರ್ಜರಿ ಆಯಿತು. ದೇವರು ನನಗೆ ಪೂರ್ಣ ಸೌಖ್ಯ ಕೊಟ್ಟು ನನಗೆ ಈ ಜೀವ ವಾಪಸ್ ಕೊಟ್ಟರು. ನಾನು ಆಪರೇಷನ್ ಥಿಯೇಟ್ರಿಗೆ ಹೋಗೋ ಮೊದಲು ದೇವರ ಹತ್ರ ಒಂದು ಪ್ರಾಮಿಸ್ ಮಾಡಿದೆ, ಯೇಸುವೆ, ನನಗೆ ಈ ಜೀವ ನೀನು ವಾಪಸ್ ಕೊಡೋದಾದರೆ 24 ಗಂಟೆ ನಿಮ್ಮ ಸೇವೆಗಾಗಿ ನಾನು ನಿಲ್ತೀನಿ ಸ್ವಾಮಿ ಅಂತೇಳಿ ವಾಪಸ್ ಬಂದಮೇಲೆ ಪ್ರೋ ಲೈಫ್ ಮಿನಿಸ್ಟ್ರಿ ಶುರು ಮಾಡಿದೆ. ಸುಮಾರು 409 ಮಕ್ಕಳನ್ನು ಗರ್ಭಪಾತದಿಂದ ಉಳಿಸ್ಲಿಕ್ಕೆ ಏನೂ ಅಲ್ಲದ ನನ್ನನ್ನು ಯೇಸು ಒಂದು ಆಯುಧವನ್ನಾಗಿ ಉಪಯೋಗಿಸಿದ್ರು. ಯೇಸು ಸ್ಪರ್ಶ ತಂಡದಲ್ಲಿ ಒಂದು ಸದಸ್ಯಳಾಗಿ ಕರ್ನಾಟಕದಾದ್ಯಂತ, ಭಾರತ ದೇಶದಾದ್ಯಂತ, ದೇಶ ವಿದೇಶದಲ್ಲಿ ಹೋಗಿ ಇವತ್ತು ಸುವಾರ್ತೆ ಸಾರ್ತಾ ಇದ್ದೀನಿ. ಯೇಸು ನನ್ನನ್ನು, ನನ್ನ ಕುಟುಂಬವನ್ನು ಕಷ್ಟದಿಂದ, ದುಃಖದಿಂದ, ರೋಗದಿಂದ, ಸಾಲದಿಂದ, ಎಲ್ಲದರಿಂದ ಬಲಿಪೂಜೆಯ ಶಕ್ತಿ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ.